ನಾವು ಭಾರತೀಯರು ಸಂಘಟನೆದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮುತಾಲಿಕೆಡ್ ಸಾರ್ವಜನಿಕ ಉಪವಾಸ ಸತ್ಯಾಗ್ರಹ ಮಿನಿ ವಿಧಾನಸೌಧದ ಎದುರುಡು ಗುರುವಾರ ಎಡದಿನ ನಡೆದದು. ರಾಜ್ಯ ಸಮಿತಿದ ಜಿಲ್ಲಾ ಪ್ರತಿನಿಧಿ ಉಮರ್ ಯುಎಚ್ ಸಂವಿಧಾನದ ಪೀಠಿಕೆಯನ್ನು ಬೋಧನೆ ಮಾಡಿದ್ದು ಉದ್ದೀಪನ ಮಾಡಿದ್ದು ಪಾತಿರಿರುವುದು. ಈ ದೇಶವನ್ನ ಆರ್ಥಿಕ ಮುಗ್ಗಟ್ಟಿನಿಂದ ಮೇಲೆತ್ತುವಂತದ್ದು ಮತ್ತು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಯುವ ಸಮೂಹಕ್ಕೆ ಉದ್ಯೋಗದ ಭರವಸೆಯನ್ನ ನೀಡುವಂತದ್ದು ಮತ್ತು ಬಡತನದ ನಿರ್ಮೂಲನೆಗಾಗಿ ಆದ್ಯತೆಯನ್ನು ನೀಡಬೇಕಾಗಿರುವಂತಹ ಸರ್ಕಾರ ಇವತ್ತು ಎನ್ಆರ್ಸಿಯನ್ನು ಮುಂದಿಟ್ಟುಕೊಂಡು ಜಾತಿ ಧರ್ಮಗಳ ನಡುವೆ ದ್ವೇಷವನ್ನು ಬಿತ್ತುವ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕಾಗಿ ನಾವು ಎನ್ಆರ್ಸಿಯನ್ನು ವಿರೋಧಿಸ್ತೇವೆ ವಿರಹ ಎನ್ಆರ್ಸಿ ಮಾಡಬಾರದು ಅಂತಲ್ಲ, ಎನ್ಆರ್ಸಿಯನ್ನು ಮಾಡಬೇಕು ಮತ್ತು ಅದರ ಅಗತ್ಯ ಇವಾಗ ಇಲ್ಲ, ಇವಾಗ ಬೇಕಾಗಿರೋದು ಎನ್ಆರ್ಸಿ ಅಲ್ಲ ಅಂತ. ಎನ್ಪಿಆರ್ ಅನ್ನು ನಾವು ಯಾಕೆ ವಿರೋಧಿಸ್ತೇವೆ ಅಂತ ಹೇಳಿದ್ರೆ, ಎನ್ಪಿಆರ್ ಇದು ಮನೆಗಣತಿಯೋ ಜನಗಣತಿಯೋ ಆರ್ಥಿಕ ಗಣತಿಯೋ ಅಲ್ಲ. ನಾವು ಮನೆಗಣತಿಗೆ ಜನಗಣತಿಗೆ ಆರ್ಥಿಕ ಗಣತಿಗೆ ನಾವು ವಿರೋಧಿಸ್ತಾ ಇಲ್ಲ. ನಾವು ಬೆಳಗಿನಿಂದ ಇಲ್ಲಿ ಘೋಷಣೆಯನ್ನ ಕೂಗ್ತಾ ಇರೋದು ಮನೆಗಣತಿ ಬೇಕೇ ಬೇಕು, ಆರ್ಥಿಕ ಪ್ರಗತಿ ಬೇಕೇ ಬೇಕು, ಜನಗಣತಿ ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀವಿ. ಆದರೆ ಎನ್ಪಿಆರ್ ಬೇಡ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಪಾತೇರ್ನ ಮಾಜಿ ಮೇಯರ್ ಅಶ್ರಫ್ ಏಪ್ರಿಲ್ 15 ಬೊಕ್ಕ ಜನಸಂಖ್ಯೆ ನೋಂದಣಿ ಪರಿಷ್ಕರಣೆ ಮಲ್ಪರೆ ಕೇಂದ್ರ ಸರ್ಕಾರ ಅಧಿಕಾರಿಗಳಿಗೆ ಸೂಚನೆ ಕೊಡ್ತುಂಡು. 2010ನೇ ವರ್ಷದ ಮಲ್ತಿನ ಪರಿಷ್ಕರಣದ ರೀತಿಡು ಈ ವರ್ಷದ ಪರಿಷ್ಕರಣೆಯನ್ನು ಮಲ್ತೆರಡ ತಂಕ್ಲು ಒಪ್ಪಿಗೆ ಕೊಪ್ಪ ಒಂಜಿ ವೇಳೆ ಪರಿಷ್ಕರಣೆಯನ್ನು ಬೇತೆ ರೀತಿ ಮಲ್ತೆರಡ ಅವೆಗ್ ಎಂಕ್ಲು ವಿರೋಧ ಮಲ್ಪ ಪಂಡದು ಆಕ್ರೋಶ ವ್ಯಕ್ತಪಡಿಸಾಯಿರು. ಈ ದೇಶದಂತ ಎನ್ಆರ್ಸಿ ಎನ್ಪಿಆರ್ ಮತ್ತು ಎನ್ಆರ್ಸಿಯ ಒಂದು ಕಾನೂನನ್ನು ತಂದದನ್ನು ಅದನ್ನು ಹಿಂದೆ ತೆಗಿಬೇಕೆಂದ ಹೋರಾಟವನ್ನು ನಾವು ಈ 3 ತಿಂಗಳಿಂದ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಇವತ್ತು ಈ ಒಂದು ವಿ ದ ಪೀಪಲ್ ಆಫ್ ದ ಇಂಡಿಯಾದ ಒಂದು ಹೊಸ ರೀತಿಯ ರೂಪದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. 15 ತಾರೀಕು ಏಪ್ರಿಲಿಂದ ಜಾರಿಯಾಗುವಂಥ ಎನ್ಪಿಆರ್ ಅದರ ವಿರುದ್ಧವಾಗಿ ಯಾವ ರೀತಿ ಮನೆಗೆ ಬಂದಂಥವರನ್ನು ಯಾವ ರೀತಿ ಅವರಿಗೆ ದಾಖಲೆಗಳನ್ನು ಕೊಡಬೇಕೆಂಬ ಒಂದು ವಾದವನ್ನು ಇವತ್ತು ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಮತ್ತು ಇನ್ನು ಒಂದು 15 ದಿವಸ ಒಂದು ತಿಂಗಳಿಂದ ಪ್ರತಿಯೊಬ್ಬರ ಮನೆಯಲ್ಲಿ ಹೋಗಿ ಒಂದು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕೊನ್ನಿ ಸಮಾರೋಪ ಭಾಷಣ ಮಲ್ತೆರು. ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರು ಕೆ ಅಶ್ರಫ್, ಮಾಜಿ ಶಾಸಕರು ಜೆಆರ್ ಲೋಬೋ, ಹೈದರ್ ಪರ್ತಿಪಾಡಿ, ನಜೀರ್ ಉಳ್ಳಾಲ್, ರಫೀವುದ್ದೀನ್ ಕುದ್ರೋಳಿ, ಎಸ್ ನಂದಗೋಪಾಲ್, ಅಮೀರ್ ತುಂಬೆ, ಎಕೆ ಕೊಕ್ಕಿಲ, ದಲಿತ ಮುಖಂಡರು ಶೇಖರ್ ಲಾಯ್ಲಾ, ವಿಲ್ಲಿ ವಿಲ್ಸನ್, ಇಮ್ತಿಯಾಜ್ ಬಿಕೆ, ಎಂಜೆ ಹೆಗ್ಡೆ, ಮೌಶಿರ್ ಸಾಮಣಿಗೆ, ಇಕ್ಬಾಲ್ ಬೆಳ್ಳಾರೆ, ಶ್ರೀಕಾಂತ್ ಸಾಲ್ಯಾನ್, ತಫ್ಲೀಲ್ ಉಪ್ಪಿನಂಗಡಿ, ಶರ್ಫರಾಜ್, ಯುಎಚ್ ಖಾಲಿದ್ ಉಜಿರೆ, ವಿದ್ಯಾ ದಿನಕರ್, ಕಾರ್ಪೊರೇಟರ್ ಅಬ್ದುಲ್ ಲತೀಫ್, ಅಬ್ದುಲ್ ರೌಫ್, ಶಂಶುದ್ದೀನ್, ಅಶ್ರಫ್ ಬಜಾಲ್, ಜೀನತ್ ಶಂಶಾದ್ ಅಬುಬಕರ್, ಮುನೀರ್ ಬೆಂಗ್ರೆ, ಮನಪಾ ಮಾಜಿ ಮೇಯರ್ಲು ಶಶಿಧರ್ ಹೆಗ್ಡೆ, ಅಬ್ದುಲ್ಲಾ ಅಜೀಜ್, ಅತಾವುಲ್ಲಾ ಜೋಕಟೆ, ಮುಸ್ತಫಾ ಕೆಂಪಿ, ರಿಯಾಜ್ ಪರಂಗಿಪೇಟೆ, ಅಬ್ದುಲ್ ಜಲೀಲ್ ಕೃಷ್ಣಾಪುರ, ಹೀರಾ ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಕೆಎಂ ಶರೀಫ್, ಅಮೀನ್ ಅಹಸನ್, ಸಚಿತಾ ಎಸ್ ನಂದಗೋಪಾಲ್, ಇಸ್ಮತ್ ಪಜೀರ್, ಹರಿಣಿ ಶೆಟ್ಟಿ, ಹುಸೇನ್ ಕಾಟಿಪಳ್ಳ, ರಫೀಕ್ ದಾರಿಮಿ ಇಂಚಿತ ಪ್ರಮುಖರು ಮುತಾಲಿಕೆಡಿದ್ದರು. ಅವಿರದ ಬೊಕ್ಕ ರಾಜ್ಯದ ಎನ್ಪಿಆರ್ ರದ್ದು ಮಲ್ಪೆರೆ ಒತ್ತಾಯ ಮಲ್ತದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ನಿಯೋಗದ ಮನವಿನ ಕೊರಿಯರು.